ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣವಾಗಿರುವ ಪ್ರದೇಶ ವ್ಯಾಪ್ತಿ ಗೋಮಾಳ ವ್ಯಾಪ್ತಿಯಲ್ಲಿರುವ ಕಾರಣದಿಂದಾಗಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಕಾಮಗಾರಿಯನ್ನು ನಡೆಸದಂತೆ ತಡೆ ಹಿಡಿದು ರಾಜ್ಯ ಕಂದಾಯ ಕಾರ್ಯದರ್ಶಿಯವರು ಉಡುಪಿ ಜಿಲ್ಲಾಧಿಕಾರಿಯವರಿಗೆ ಆದೇಶಿಸಿದರು. ಹೇಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಬಿಜೆಪಿ ಗೂಬೆ ಕೂರಿಸುವ ಪ್ರಯತ್ನ ನಡೆಸುತ್ತಿರುವುದು ಶೋಭೆ ತರುವಂತದ್ದಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ತಿರುಗೇಟು ನೀಡಿದ್ದಾರೆ. ಕಾರ್ಕಳ ಬೈಲೂರು ಯಲ್ಲಪ್ಪಾಡಿ ಒಮ್ಮಿಕಲ್ ಬೆಟ್ಟದ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ವಿವಾದಿತ ಪರಶುರಾಮ ಮೂರ್ತಿಯ ಪರಿಶೀಲನೆ ನಡೆಸಿ ಅವರು ಮಾಧ್ಯಮದ ಜೊತೆ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ವಿವಾದಿತ ಪರಶುರಾಮ ಮೂರ್ತಿಯ ಕುರಿತು ಮಾಹಿತಿ ನೀಡಿದ್ದೇನೆ ಎಂದರು. ಮುಂದಿನ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಆಗಮಿಸಲಿದ್ದು, ಮೊದಲಾಗಿ ಇಲ್ಲಿ ಸ್ಥಾಪಿಸಲಾಗಿದ್ದ ಪರಶುರಾಮ ಮೂರ್ತಿಯ ನಿರ್ಮಾಣದ ಲೋಹದ ಕುರಿತು ಸತ್ಯಾಸತ್ಯತಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ ಎಂದರು. ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿಗೆ ನಿಧಿ ಬಿಡುಗಡೆ ಮಾಡಲು ಮನವಿ ಮಾಡಿದ ಉಡುಪಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಈಗಾಗಲೇ ಸರ್ಕಾರದಿಂದ 6.5 ಕೋಟಿ ರೂಪಾಯಿ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದು, ಉಳಿದ ಹಣವನ್ನು ಸರ್ಕಾರದಿಂದ ಭರಿಸುವಂತೆ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಸಚಿನ್ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮಂಜುನಾಥ್ ಭಂಡಾರಿ, ಎಲ್ಲ ಸತ್ಯಾಸತ್ಯತೆಗಳು ಗೊತ್ತಾದ ಮೇಲೆ ಸರ್ಕಾರದಿಂದ ಅಗತ್ಯ ನೆರವು ನೀಡಲಾಗುವುದು ಎಂದರು. ಕಿತ್ತುಕೊಂಡು ಹೋಗಿರುವ ಪರಶುರಾಮನ ಮೂರ್ತಿ ಉಳಿದ ಭಾಗದಿಂದ ಫೈಬರ್ ತುಂಡುಗಳು ಕಿತ್ತು ಬರುತ್ತಿರುವ ದೃಶ್ಯಾವಳಿಯನ್ನ ಮಾಧ್ಯಮದ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಬಯಲುಗೊಳಿಸಿದರು. ಡೆಪ್ಟಿ ಕಮಿಷನರ್ CS ಇದು ಕೋಮಳ ಜಾಗ ಮೂಲು ಜಾಗ ಹ್ಯಾಂಡ್ ಓವರ್ ಆಗ್ತೈತಿ. ಬೇಲೆ ಮಲ್ಪರ ಬಲ್ಲಿ ಲೆಟರ್ ಕೊಡ್ತಾರೆ. ಎಸ್ ಸರ್, ಕುರಿತು ಸುಪ್ರೀಮಿಯರ್ ತಾರೆ ಬೇಲೆ ಮಲ್ಪರ ನೀವು ಕೊಡ್ತೀರ ಬಲ್ಲಿ ಕೊಡ್ತಿರಲ್ಲ. ಇದು ಕಾಪಿ ಕೊಡಿ, ಮೊಬೈಲ್ ನಂಬರ್, ಇದು ವಾಟ್ಸಪ್ ಮಾಡಿ. ಡೌಟ್ಸ್ ಆರ್ ದೇರ್. ಒಂಜಿ ಕೋಟಿ ಟೆಲಿಕಲ್ ಬೇಲೆ ಮಲ್ಪರ ಬಲ್ಲಿ ಪಡೆದು DC ರೈಟಿಂಗ್ ಕೊಡ್ತೇನೆ. ಇಂಚ ಬೇಲೆ ಮಲ್ಪರ DC ಬೇಲೆ ಮಲ್ಪರ ಬಲ್ಲಿ ಬನ್ನಿ ಬೊಕ್ಕ ಎಂಚ ಮಂತಾರ ಒಂಜೆ ಕ್ವಶನ್ ಆಯ್ತು, ಆನ್ಸರ್ ಕೊಡ್ಲಿ ಇರ್ ಮುಂದುವರಿಸಲ್ಲ.